ವಿಟ್ಲದ ಅನಂತಾಡಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಿದ್ದ ಅಭ್ಯರ್ಥಿಯ ವಿರುದ್ಧ ಪತ್ನಿ ಸಹಿತ ಕೆಲವರು ಆಕ್ಷೇಪಣೆ ವ್ಯಕ್ತಪಡಿಸಿ ನಾಮಪತ್ರ ತಿರಸ್ಕರಿಸಲು ಆಗ್ರಹಿಸಿದ ವಿಚಿತ್ರ ಘಟನೆ ನಡೆದಿದೆ. ಆದರೆ ಚುನಾವಣಾಧಿಕಾರಿ ನಾಮಪತ್ರವನ್ನ ಸಿಂಧು ಎಂದಿದ್ದಾರೆ. ಅಭ್ಯರ್ಥಿಯಾಗಿ ನವೀನ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ನಾಮಪತ್ರದಲ್ಲಿ ತನ್ನ ಮೇಲೆ ಯಾವುದೇ ಪ್ರಕರಣವಿದೆ ಎಂದು ನಮೂದಿಸಿಲ್ಲ. ನಾಮಪತ್ರ ಪರಿಶೀಲನೆಯ ವೇಳೆ ನವೀನ್ ಮೇಲೆ ಪ್ರಕರಣವಿದೆ. ಅವರ ನಾಮಪತ್ರವನ್ನ ತಿರಸ್ಕರಿಸಬೇಕು ಎಂದು ಕೆಲವರು ಆಕ್ಷೇಪಿಸಿದ್ರು. ಜೊತೆಗೆ ನವೀನ್ ಅವರ ಪತ್ನಿ ಆಗಮಿಸಿ ಪ್ರಕರಣವಿರುವುದರಿಂದ ಅವರ ನಾಮಪತ್ರ ತಿರಸ್ಕರಿಸಬೇಕು ಎಂದು ಲಿಖಿತ ದೂರನ್ನ ಕೂಡ ನೀಡಿದ್ದಾರೆ. ಇದೇ ಸಂದರ್ಭ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸ್ಥಳಕ್ಕೆ ತೆರಳಿ ಸೂಕ್ತ ಬಂದೋಬಸ್ತ್ ಮಾಡಿದ್ರು. ಅಭ್ಯರ್ಥಿ ಅಪರಾಧಿ ಎಂದು ಘೋಷಣೆಯಾಗದ ಹಿನ್ನೆಲೆಯಲ್ಲಿ ನವೀನ್ ಅವರ ನಾಮಪತ್ರ ಪುರಸ್ಕರಿಸಲ್ಪಟ್ಟಿದೆ ಎಂದು ತಿಳಿದು ಬಂದಿದೆ.